ನಮಸ್ತೆ ವೀಕ್ಷಕರೇ, ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 2 ಗಂಟೆಗೆ ಸ್ವಲ್ಪ ಸ್ಪೆಷಲ್ ಗೆಸ್ಟ್ ಜೊತೆ ಸ್ವಲ್ಪ ಡಿಫ್ರೆಂಟ್ ಡಿಶ್ ಜೊತೆ. ಓಕೆ, ಆ್ಯಂಡ್ ಇವತ್ತಿನ ಒಂದು ಕಾರ್ಯಕ್ರಮದ ಗೆಸ್ಟ್ ಯಾರಪ್ಪ ಅಂದರೆ ವಂದನಾ ಪೈ ನಮ್ಮ ಜೊತೆ ಇದ್ದಾರೆ. ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ತೆ, ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಆ್ಯಂಡ್ ನಿಮ್ಮ ಊರು ಎಲ್ಲಿ ಮೇಡಮ್? ನಮ್ಮದು ಊರು ಸಂತೆಕಟ್ಟೆ, ಕಲ್ಯಾಣಪುರ. ಓಕೆ. ಆ್ಯಂಡ್ ಕಲ್ಯಾಣಪುರದಲ್ಲಿ ನಿಮ್ಮ ತಂದೆ ತಾಯಿಯವರ? ನನ್ನ ತಾಯಿ ಮನೆ ಓಕೆ, ಅಲ್ಲಿ ಅಲ್ವಾ? ಗಂಡನ ಮನೆ ಇಲ್ಲಿ ಮುಚ್ಚಲ್ಗೋಡ್ ದೇವಸ್ಥಾನ. ಓಕೆ ಓಕೆ. ಸೊ ಇಲ್ಲಿ ಬಂದು ಎಷ್ಟು ಸಮಯ ಆಯ್ತು ಅಂದ್ರೆ? ಆಫ್ಟರ್ ಮದುವೆ ಆಗಿ 15 ಇಯರ್ಸ್ ಆಯ್ತು. 15 ಇಯರ್ಸ್ ಆಯ್ತು. ಓಕೆ. ಸೊ ತಾಯಿ ಮನೆ ಹೋಗ್ತಾ ಇರ್ತೀರಾ? ಓಕೆ. ಏನಾದರೂ ಸ್ಪೆಷಲ್ ಫಂಕ್ಷನ್ ಇದ್ರೆ ಹೋಗ್ತಾ ಇರ್ತೀರಾ ಅಲ್ವಾ? ಓಕೆ. ಯಾವ ಸ್ಪೆಷಲ್ ಫಂಕ್ಷನ್ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲಿ? ಅಂದ್ರೆ ದೀಪಾವಳಿಯ ಹಾಗೆ ಹೇಗೆ ಯಾವುದು ತುಂಬಾ ಲೈಕ್ ಆಗೋದು? ನನಗೆ ಅಷ್ಟಮಿ. ಅಷ್ಟಮಿ ನಮ್ಮ ಮನೆಯಲ್ಲಿ ಸ್ವಲ್ಪ ಇಲ್ಲಿಗ ನಮ್ಗೆ ಅಂದ್ರೆ ಯೂಶುವಲಿ ಎಲ್ಲ ಗಂಡನ ಮನೆಯಲ್ಲೇ ಇರೋದು. ಸೊ ಅಷ್ಟಮಿ ಹೊತ್ತಿಗೆ ನಮ್ಗೆ ತುಂಬಾ ಟೈಪ್ ಫುಡ್ ಪ್ರಿಪೇರ್ ಮಾಡ್ಲಿಕ್ಕೆ ಇರ್ತದೆ, ಕೃಷ್ಣನಿಗೆ ಅರ್ಪಣೆ ಮಾಡ್ಲಿಕ್ಕೆ. ಓಕೆ ಓಕೆ. ಸೊ ಅದು ಅಷ್ಟಮಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಬೇರೆ ಯಾವುದು ಇಷ್ಟ ಆಗಲ್ಲ? ಇಲ್ಲಪ್ಪ, ಎಲ್ಲಾ ಹಬ್ಬನು ಒಂದೇ ಲೆಕ್ಕ. ಅಂದ್ರೆ ಸ್ವಲ್ಪ ಗ್ರ್ಯಾಂಡ್ ಅಂದ್ರೆ ತುಳಸಿ ದಳ ರಾತ್ರಿ ಇದ್ರ ತನಕ ತುಂಬಾ ಹೊತ್ತಿನ ತನಕ ಸಹಸ್ರನಾಮಾರ್ಚನೆ ಹೇಳ್ತಾ ಇರ್ತೇವೆ, ತುಳಸಿ ದಳದ್ದು. ಸೊ ಅದು ತುಂಬಾ ಖುಷಿ ಆಗುತ್ತೆ ಅಲ್ವಾ? ಓಕೆ, ಗ್ರೇಟ್. ಅಂಡ್ ಮೇಡಮ್, ಇವತ್ತು ಏನು ಅಂದ್ರೆ ನಮ್ಮ ವೀಕ್ಷಕರಿಗೋಸ್ಕರ ಇವತ್ತು ನಾನು ಕ್ಯಾಪ್ಸಿಕಮ್ ರಾಯ್ತಾ ಅಂತ ಹೇಳಿ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಕ್ಯಾಪ್ಸಿಕಮ್, ಮೆಂತ್ಯ, ಕರಸಿನವಳಿ, ಬೇಸಪ್ಪು, ಮತ್ತೆ ಇದು ಸಾಸಿವೆ, ಮತ್ತೆ ಕರ್ಡ್. ಅಷ್ಟೇ. ಮತ್ತೆ ಸ್ವಲ್ಪ ಎಣ್ಣೆ ಅಲ್ವಾ? ಓಕೆ, ಗ್ರೇಟ್. ಉಪ್ಪು ಬೇಕೇ ಬೇಕು. ಉಪ್ಪು ಟೇಸ್ಟ್ ಫಾರ್ ಓಕೆ, ಸ್ವಲ್ಪ ಬೇಕಾಗ್ತದೆ. ಓಕೆ. ಮತ್ತೆ ಕರಿಯಲು ಎಣ್ಣೆ ಯೂಸ್ ಮಾಡ್ಲಿಕ್ಕೆ ಇಷ್ಟು ಬೇಕಾಗುತ್ತೆ. ವಿದಿನ್ 10 ಮಿನಿಟ್ಸ್ ಒಳಗೆ ನಾವು ಮಾಡಬಹುದು. ಓಕೆ ಓಕೆ. ಇದರ ಜೊತೆಗೆ ಜಸ್ಟ್ ಒಂದು ಬೇಯಿಸಲಿಕ್ಕೆ ಮಾತ್ರ ಟೈಮ್ ತಗೊಳ್ಳುತ್ತೆ. ಓಕೆ. ಸೊ ಇದಕ್ಕೆ ಅಂದ್ರೆ ಕಾಂಬಿನೇಷನ್ ಯಾವ್ದೆಲ್ಲ ಈಸಿ ಆಗುತ್ತೆ ಅಂದ್ರೆ ಯಾವ್ದು ಒಳ್ಳೆದಾಗುತ್ತೆ? ಸೊ ಇದಕ್ಕೆ ರೈಸ್ ಒಟ್ಟಿಗೆನೂ ಒಳ್ಳೇದಾಗ್ತದೆ. ಮತ್ತೆ ಅಕ್ಕಿ ಇದು ಜೋಳದ ರೊಟ್ಟಿ ಒಟ್ಟಿಗೆ, ಜೋಳದ ರೊಟ್ಟಿ ಮತ್ತೆ ಹಾಗೆ ಅದಕ್ಕೆಲ್ಲ ಈಸಿ ಆಗ್ತದೆ. ಓಕೆ. ಸೊ ಈಗ ಮೊದಲಿಗೆ ಏನ್ ಮಾಡ್ಬೇಕು ಮೇಡಮ್? ಈಗ ಮೊದಲಿಗೆ ಒಲೆ ಹತ್ತಿಸಬೇಕು. ಓಕೆ, ಎಸ್. ಅಂಡ್ ನೀರ್ ಬೇಕಾಗುತ್ತೆ ಇದಕ್ಕೆ? ಇಲ್ಲ. ಓಕೆ ಮೇಡಮ್, ಈಗ ಸ್ವಲ್ಪ ಎಣ್ಣೆ, ಜಾಸ್ತಿ ಬೇಡ. ಓಕೆ, ಸಾಕಾಗುತ್ತೆ. ಇಷ್ಟು ಸಾಕಾಗ್ತದೆ. ಓಕೆ. ಮತ್ತೆ ಮಸ್ಟರ್ಡ್, ಸಾಸಿವೆ ಸ್ವಲ್ಪ, ಮೆಂತೆ ಜಾಸ್ತಿ ಬೇಡ. ಓಕೆ, ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಸ್ವಲ್ಪ ಸ್ಮೆಲ್ಲಿಗೆ ಮಾತ್ರ, ಫ್ಲೇವರ್ ಅಷ್ಟೇ. ಓಕೆ. ಡಿಪೆಂಡ್ಸ್ ಆನ್ ಕ್ವಾಂಟಿಟಿ ಅಲ್ವಾ? ಎಷ್ಟು ಮಾಡ್ತೀವಿ ಇಲ್ಲ, ಹಾಗೇನಿಲ್ಲ. ಮೆಂತೆ ಅಷ್ಟೇ ಸಾಕು. ಓಕೆ ಓಕೆ ಓಕೆ. ಸೊ ಇದು ಸ್ವಲ್ಪ ಬಿಸಿ ಆಗ್ಲಿ ಅಂತ ಅಲ್ವಾ? ಬಿಸಿ ಆಗ್ಬೇಕು. ಎಣ್ಣೆ ಇದು ಎಂತ ಸಾಸಿವೆ ಎಲ್ಲ ಇದಾದ್ಮೇಲೆ ಮತ್ತೆ ಬೇಸಪ್ಪು ಹಾಕೋದು. ಓಕೆ ಓಕೆ. ಮತ್ತೆ ಇದು ಕ್ಯಾಪ್ಸಿಕಮ್ ಲಾಸ್ಟ್? ಇಲ್ಲ, ಈಗಲೇ ಹಾಕೋದು. ಓಕೆ ಓಕೆ ಓಕೆ, ಗ್ರೇಟ್. ಸೊ ಮನೆಯಲ್ಲಿ ನೀವು ಫ್ರೀ ಇರುವಾಗ ನೀವು ಕಿಚನ್ ಅಲ್ಲಿ ಇರುವುದು ಅಂತ ಹೇಳಿದ್ರಿ. ಅಂಡ್ ಏನಾದ್ರೂ ಬೇರೆ ಟ್ಯಾಲೆಂಟ್ಸ್ ಇದೆಯಾ ಮೇಡಮ್? ಡ್ಯಾನ್ಸು, ಸಿಂಗಿಂಗು, ಬೇರೆ ಟ್ಯಾಲೆಂಟ್ ಅಂತೇನಿಲ್ಲ. ಕಾಲೇಜಲ್ಲಿರುವಾಗ ವೇಟ್ ಲಿಫ್ಟಿಂಗ್ ಹೋಗ್ತಿದ್ರು. ಓಕೆ, ಗ್ರೇಟ್. ಅಂಡ್ ಈಗ ಮದುವೆ ಆದ ನಂತರ ಕರಾಟೆ ಕ್ಲಾಸಿಗೆ ಹೋಗ್ತಿದ್ದೆ. ಹೌದಾ? ಓಕೆ. ಸೊ ಕರಾಟೆ ಕ್ಲಾಸ್ ಅಂದ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ ಈಗ ನಿಮ್ಮ ಜೊತೆ? ಹಾಗೇನಿಲ್ಲ. ಓಕೆ. ಸೊ ಸ್ಕೂಲ್ ಎಲ್ಲಿ ಮಾಡಿದ್ ಮೇಡಮ್? ಸ್ಕೂಲ್ ನಂದು ಸೈಂಟ್ ಜೋಸೆಫ್ ಹೈಯರ್ ಪ್ರೈಮರಿ ಸ್ಕೂಲ್. ಓಕೆ ಓಕೆ. ಮತ್ತೆ ಎಲಿಮೆಂಟ್ ಹೈಸ್ಕೂಲ್ ಡಾಕ್ಟರ್ TMA ಪೈ ಹೈಸ್ಕೂಲ್. ಓಕೆ ಓಕೆ. ಸೊ ಇದೀಗ ಇದು ಹಾಕಿದ ನಂತರ ಕ್ಯಾಪ್ಸಿಕಮ್. ಸ್ವಲ್ಪ ಸಿಮ್ಮಲ್ಲಿ ಇರಲಿ. ಓಕೆ. ಸಿಮ್ಮಲ್ಲಿ ಬೆಂದ್ರೆ ಸ್ವಲ್ಪ. ಹೈಸ್ಕೂಲ್ ಡಾಕ್ಟರ್ TMA ಪೈ ಹೈಸ್ಕೂಲ್, ಕಲ್ಯಾಣಪುರ. ಮತ್ತೆ ಕಾಲೇಜ್ ಲೈಫ್ ನಾನು ಮಿಲಾಗ್ರೆಸ್ ಕಲ್ಯಾಣಪುರ. ಓಕೆ. ಆಮೇಲೆ ಹಳದಿ ಹುಡಿ. 1 ಸ್ಪೂನ್ ಸಾಕು ಹಳದಿ ಹುಡಿ. ಓಕೆ ಓಕೆ. ಇದು ಕ್ಯಾಪ್ಸಿಕಮ್ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಲ್ಲ ಮತ್ತೆ ಇದು ಯಾವ್ದದು ಮಸಲ್ಸ್ ಕ್ರಾಂಪ್ಸ್ ಆಗದಿದ್ದಾಗೆ ಇದೆಲ್ಲ ಯೂಸ್ ಆಗುತ್ತೆ ಅಲ್ವಾ? ಮಸಲ್ಸ್ ಇದು ನಾನು ಹೆಚ್ಚಾಗಿ ಇದು ಮಾಡ್ತಾ ಇರ್ತೇನೆ ಮನೆಯಲ್ಲಿ. ಯೂಶುವಲಿ ಸಮ್ಮರಿಗೆ ಯೂಸ್ಫುಲ್ ಆಗೋದು ಜಾಸ್ತಿ. ಓಕೆ ಓಕೆ ಓಕೆ. ಎಸ್.
ಸೊ ಇದಕ್ಕೆ ನೀರು ಹಾಕ್ಬೇಕಾ? ಬೇಡ ಬೇಡ, ಯಾವುದು ಬೇಡ, ಸ್ವಲ್ಪ ಬಿಸಿ ಆಗ್ತಾ ಇರಲಿ ಅಲ್ವಾ? ಓಕೆ, ಸಿಮ್ಮಲ್ಲಿ ಇಡಬೇಕು. ಓಕೆ, ಇದು ಸ್ವಲ್ಪ ಸಿಮ್ಮಲ್ಲಿ ಬೇಯ್ತಾ ಇರ್ತದೆ, ಅದ್ರಷ್ಟಕ್ಕೆ ಅದು ಬೇಯ್ತಾ. ಅದರಲ್ಲಿ ನೀರಿರೋದ್ರಿಂದ ನಮಗೆ ಇದು ಡೈಜೆಷನ್ಗೂ ತುಂಬಾನೇ ಒಳ್ಳೇದು. ಮತ್ತೆ ಇದರಲ್ಲಿ ಇದು ರಕ್ತನಾಳ ಉಂಟಲ್ವಾ, ಬ್ಲಡ್ ವೆಸಲ್ಸ್, ಅದಕ್ಕೂ ತುಂಬಾನೇ ಅದು ಪ್ಯೂರಿಫೈ ಆಗ್ತದೆ. ಓಕೆ 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 ಓಕೆ, ಗ್ರೇಟ್. ನೀವು ಏನು ಕೋರ್ಸ್ ಮಾಡಿದ್ರಿ ಮೇಡಮ್? ಅಂದ್ರೆ ನಾನು BA ಮಾಡಿದ್ದೆ. BA ಮಾಡಿದ್ದು. MBBS ಮಾಡುವಂಥದ್ದು ಏನಾದರೂ ಐಡಿಯಾ ಇಲ್ಲ? ಸೊ BA ಮಾಡಿದ ನಂತರ ಏನು ಜಾಬ್ ಹೋಗ್ತಿದ್ರಾ? ಇಲ್ಲ, ಹೌಸ್ ವೈಫ್ ಈಗ. ಓಕೆ, ಮಕ್ಕಳು ಏನು ಮಾಡ್ತಿದ್ದಾರೆ ಮೇಡಮ್? ಮಕ್ಕಳು ಒಬ್ಳು 10th ಸ್ಟ್ಯಾಂಡರ್ಡ್, ಒಬ್ಳು 8th ಸ್ಟ್ಯಾಂಡರ್ಡ್. ಓಕೆ, ದೊಡ್ಡವಳು ನಿವೇದಿತಾ, ಸಣ್ಣವಳು ನಿಹಾರಿಕಾ. ಓಕೆ, ಸೂಪರ್. ಅಂಡ್ ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ? ಮಕ್ಕಳಿಗೆ ಯೂಶುವಲಿ ನಾರ್ತ್ ಇಂಡಿಯನ್ ತುಂಬಾನೇ ಇಷ್ಟ ಆಗ್ತದೆ. ನಾನು ನಾರ್ತ್ ಇಂಡಿಯನ್ ಮಾಡ್ತಾ ಇರ್ತೇನೆ. ಓಕೆ, ಸೊ ಸ್ವಲ್ಪ ಇಷ್ಟ ಆಗುತ್ತೆ. ಓಕೆ, ಏನು ಅವರಿಗೆ ತುಂಬಾ ಇಷ್ಟ? ಯಾವುದು? ತುಂಬಾ ನನ್ನ ಸಣ್ಣವಳಿಗೆ ಥೇಪ್ಲಾ ತುಂಬಾ ಇಷ್ಟ. ಸೊ ಅವಳದ ಡಿಸಿಷನ್ ಇದು, ಅಮ್ಮ ಥೇಪ್ಲಾ ಮಾಡು ಅಂತೇಳಿ. ಮತ್ತೆ ದೊಡ್ಡವಳು ಇಬ್ಬರಿಗೂ ಕ್ಯಾಪ್ಸಿಕಮ್ ಇಬ್ಬರಿಗೂ ಆಗೋದಿಲ್ಲ. ನನ್ನ ಹಸ್ಬೆಂಡ್ ಮತ್ತೆ ನಮ್ಮ ಮನೆಯವರಿಗೆಲ್ಲ ಕ್ಯಾಪ್ಸಿಕಮ್ ಈ ಪದಾರ್ಥ ತುಂಬಾ ಇಷ್ಟ. ಓಕೆ, ಸೊ ಮಕ್ಕಳು ಬೆಳಿಗ್ಗೆ ಶಾಲೆ ಹೋಗುವಾಗ ಹೇಳ್ತಾರಂತ, ಅಮ್ಮ ಇವತ್ತು ಸಂಜೆ ಬರುವಾಗ ಇದು ರೆಡಿ ಇರಬೇಕು? ಇಲ್ಲ, ಆಕ್ಚುಲಿ ನಾನು ಅವರಿಗೆ ಅವರು ಮೊದಲೇ ಹೇಳ್ತಾರೆ, 2 ದಿನದ ಮೊದಲೇ ಹೇಳ್ತಾರೆ. ಅವಾಗ ನಾನು ಆ ದಿನಕ್ಕೆ ಅದು ರೆಡಿ ಮಾಡಿಟ್ರೆ ಆಯ್ತು. 2 ದಿನ ಮೊದಲು ಹೇಳಿದ್ರೆ ಓಕೆ, ಇಲ್ಲದಿದ್ರೆ ಕಷ್ಟನಾ? ಇಲ್ಲ, ಅಂದ್ರೆ ನಾವು ಪ್ರಿಪೇರ್ ಮಾಡ್ಬೇಕಲ್ಲ, ನೆಕ್ಸ್ಟ್ ಡೇ ಐಟಮ್ಸ್ ಎಲ್ಲ ತಂದು ಪ್ರಿಪೇರ್ ಮಾಡ್ಬೇಕಲ್ವಾ? ಓಕೆ, ಸೊ ನೀವು ಟ್ಯಾಲೆಂಟ್ ಬಗ್ಗೆ ಹೇಳ್ತಿದ್ರಿ, ಡ್ಯಾನ್ಸ್ ಅದೇನಾದ್ರು ಮಾಡ್ತಿದ್ರೆ ಕಾಲೇಜ್ ಡೇಸ್ ಅಲ್ಲಿ? ಕಾಲೇಜ್ ಡೇಸ್ ಅಲ್ಲಿ ಡ್ಯಾನ್ಸ್ ಎಲ್ಲ ಇಲ್ಲ, ಯಾಕಂದ್ರೆ ನನ್ಗೆ ಅಲೌಡ್ ಇರ್ಲಿಲ್ಲ ಮನೆಯಲ್ಲಿ. ಓಕೆ, ಸೊ ಅಲೌಡ್ ಇರ್ಲಿಲ್ಲ. ಓಕೆ, ಸೊ ವೇಟ್ ಲಿಫ್ಟಿಂಗ್ ಅಲ್ಲಿ ತಂದೆ ಗೊತ್ತಿಲ್ಲದೆ ನಾನು ಮಾಡಿದ್ದು. ಮತ್ತೆ ಅದು ಪ್ರೈಸ್ ಬಂದ್ಮೇಲೆ ಇಲ್ಲ? ಓಕೆ, ಹೋಗ್ಲಿಲ್ಲ, ಜಸ್ಟ್ ಇದು ಮಾತ್ರ ಮಾಡಿದ್ದೆ ಅಷ್ಟೇ. ಓಕೆ, ಯಾಕೆ ಮೇಡಮ್ ಮನೆಯಲ್ಲಿ ಬಿಡ್ತಾ ಇರ್ಲಿಲ್ಲ? ಸ್ವಲ್ಪ ಅಂದ್ರೆ ಆಕ್ಚುಲಿ ಆ ಟೈಮಲ್ಲಿ ಎಲ್ಲರ ಸಿಚುವೇಶನ್ ಹಾಗೆ ಅಲ್ವಾ? ಬಟ್ ಈಗ ಸ್ವಲ್ಪ ಓಕೆ, ಈಗ ಸ್ವಲ್ಪ ಮಕ್ಕಳಿಗೆ ಸಪೋರ್ಟ್ ಕೊಡ್ತಾರೆ. ಇವನ್ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟಿವ್. ಇವನ್ ನಾನು ಕರಾಟೆ ಕ್ಲಾಸಿಗೆ ಹೋಗ್ತೇನೆ ನನ್ನ ಮಕ್ಕಳಿಗೆ ಅಂತೇಳಿ ನನ್ನ ಸಣ್ಣವಳಿಗೆ ಜಾಯಿನ್ ಮಾಡಿದ್ದು. ಮತ್ತೆ ನಾನು ಹೇಳಿದೆ ನನಗೂ ಹೋಗ್ಬೇಕು ಅಂದ್ರೆ ಫುಲ್ ಎಕ್ಸಸೈಸ್, ವೆರಿ ಹಾರ್ಡ್ ಎಕ್ಸಸೈಸಸ್. ಸೊ ನಮ್ದು ವೆಯ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ಆದಾಗ ನಾನು ಹೇಳಿದೆ ನಾನು ಜಾಯಿನ್ ಆಗ್ಲಾ ಅಂತ, ಧಾರಾಳವಾಗಿ ಜಾಯಿನ್ ಆಗು ಅಂತ ಹೇಳಿದೆ. ವೆರಿ ಸಪೋರ್ಟಿವ್. ಬ್ಲಾಕ್ ಬೆಲ್ಟ್ ಮೇಡಮ್? ಇಲ್ಲ, ಬ್ಲೂ ಬೆಲ್ಟ್ ತನಕ ಮಾಡಿ ಮತ್ತೆ ಸ್ಟಾಪ್ ಮಾಡಿದ್ರು. ಓಕೆ, ಸೂಪರ್. ಅಂಡ್ ಈಗ ಸರ್ ಬಗ್ಗೆ ಹೇಳಿ, ಹಸ್ಬೆಂಡ್ ಏನ್ ಮಾಡ್ತಾ ಇದ್ದಾರೆ? ನಮ್ದು ಕಿತಾಬ್ಗರ್ ಅಂತ ಸ್ಟೇಷನರಿ ಶಾಪ್ ಉಂಟು. ಓಕೆ, ಸೂಪರ್. ಓಕೆ, ಸೊ ಹಾಗಾಗಿ ಅವ್ರು ಕೂಡ ಸಪೋರ್ಟಿವ್ ನಿಮಗೆ? ಅಂದ್ರೆ ಅವ್ರಿಗೆ ಏನಾದ್ರು ಕಿಚನ್ ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಾರಾ? ಇಲ್ಲ, ಅವ್ರಿಗೆ ಅದ್ರಲ್ಲೆಲ್ಲ ಇಂಟ್ರೆಸ್ಟ್. ಅಂದ್ರೆ ಅವ್ರು ಬೆಳಿಗ್ಗೆ ಹೋದ್ರೆ ಬರುದು ಮತ್ತೆ ನೈಟಿಗೆನೆ, ಮಧ್ಯಾಹ್ನ ಒಂದು ಹೊತ್ತು ಊಟಕ್ಕೆ ಬರ್ತಾರೆ. ಅದು ಹಾಗಾಗಿ ಅವರಿಗೆ ಯಾವುದಕ್ಕೂ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಸೊ ಟೈಮ್ ಕೊಡ್ಲಿಕ್ಕೆ ಅಂದ್ರೆ ಸ್ವಲ್ಪ ಕಷ್ಟ. ಇಲ್ಲ, ಕಿಚನ್ ಇದರಲ್ಲಿ ಸಪೋರ್ಟ್ ಎಲ್ಲ ಇಷ್ಟು ತನಕ ಇಲ್ಲಿ ತನಕ ಕಿಚನ್ಗೆ ಎಂಟ್ರಿ ಕೊಡ್ಲಿಲ್ಲ ಅವರು. ಓಕೆ, ಸೊ ಮತ್ತೆ ಆಕ್ಚುಲಿ ಮೇನ್ ಪ್ರಾಬ್ಲಮ್ ಅಂದ್ರೆ ನನಗೂ ನಾನು ಮಾಡುವಾಗ ನನ್ಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು, ನನ್ನಷ್ಟಕ್ಕೆ ನಾನು ಮಾಡ್ತಾ ಇರ್ತೀನಿ. ಇಲ್ಲ ಇಲ್ಲ, ಈಗ ನೀವು ನನ್ಗೆ ಯಾವ್ದಕ್ಕೆ ಉಪದ್ರ ಕೊಡ್ಲಿಲ್ಲ ಅಲ್ವಾ? ಓಕೆ, ಸೊ ಇದು ಈಗ ಎಷ್ಟು ಎಲ್ಲಿ ತನಕ ಆಯ್ತು ಮೇಡಮ್? ಈಗ ಬೈತಾ ಇರ್ಬೇಕು? ಬೈತಾ ಇರ್ಬೇಕು. ಓಕೆ ಓಕೆ ಓಕೆ, ಸೂಪರ್. ಸೊ ಮೇಡಮ್ ಆಲ್ರೆಡಿ ಇದು ರೆಡಿ ಆಯ್ತಾ? ಆಲ್ರೆಡಿ ಇದು ರೆಡಿ ಆಗಿದೆ, ಬೆಂದೋಗಿದೆ. ನಾವು ಇದನ್ನ ಈಗ ಸರ್ವಿಂಗ್ ಬೌಲಿಗೆ ಹಾಕ್ಬೇಕು. ಇದು ತಣ್ಣಗಾಗುವ ತನಕ ಕಾಯ್ಬೇಕು. ತಣ್ಣಗಾದ ನಂತರ ನಾವು ಮೊಸರನ್ನು ಅದಕ್ಕೆ ಸೇರಿಸಬೇಕು. ತಣ್ಣಗಾದ ನಂತರ ಅಂದ್ರೆ ಆಕ್ಚುಲಿ ಮೊಸರು ತುಂಬಾ ದಪ್ಪ. ಇದು ಬಿಸಿ ಬಿಸಿ ಇರುವಾಗ ಮೊಸರು ಹಾಕಿದ ಕೂಡಲೇ ಅದು ನೀರ್ ಬಿಡ್ತದೆ, ಸರಿ ನೀರ್ ಬಿಡ್ತದೆ. ಆವಾಗ ರುಚಿ ಇದಾಗುದಿಲ್ಲ. ಹೌದು, ರುಚಿ ಹೋಗ್ತದೆ ಅದ್ರಲ್ಲಿ. ಹಾಗಾಗಿ ಅಷ್ಟೊಂದು ಟೇಸ್ಟ್ ಆಗಿ ಬರುದಿಲ್ಲ. ಹಾಗಾಗಿ ನಾವೆಂತಂದ್ರೆ ಸ್ವಲ್ಪ ತಣ್ಣಗಾದ ನಂತರ ಕಾಯ್ಬೇಕು. ಆ ನಂತರ ನಾವು ಮೊಸರನ್ನು, ದಪ್ಪ ಮೊಸರನ್ನು ಯೂಶುವಲಿ ಊಟ ಮಾಡುವ ಹೊತ್ತಿಗೆ ಉಂಟಲ್ಲ, ಎಲ್ಲ ನಾವು ಫಸ್ಟಿಗೆ ರೆಡಿ ಮಾಡಿರ್ತೇವೆ. ಊಟ ಮಾಡ್ಲಿಕ್ಕೆ ಕೂತ್ಕೊಳ್ಳುವಾಗ ಅದನ್ನು ಆಡ್ ಮಾಡೋದು. ಆವಾಗ ಆಡ್ ಮಾಡುದು. ಆಕ್ಚುಲಿ ಮಧ್ಯಾಹ್ನ ಸ್ವಲ್ಪ ಹಸಿವಿನಿಂದ ಸಮ್ಮರ್ ಸೀಸನ್ ಅಲ್ಲಿ ಸ್ವಲ್ಪ ಅಸಿಡಿಟಿ ಜಾಸ್ತಿ ಇರ್ತದೆ. ಆವಾಗ ಇಂಥ ಫುಡ್ ಎಲ್ಲ ತಗೊಳ್ಳುವಾಗ ನಮ್ದು ಡೈಜೆಷನ್ ಉಂಟಲ್ವಾ, ಅದು ತುಂಬಾನೇ ಪ್ರಾಪರ್ ಆಗ್ತದೆ. ಅದರಿಂದ ಗ್ಯಾಸ್ಟ್ರಿಕ್ ಬರುದಿಲ್ಲ, ಹಾಗೆ ಅಸಿಡಿಟಿ ಬರುದಿಲ್ಲ. ಹಾಗಾಗಿ ಇಂಥ ಸಮ್ಮರ್ ಸೀಸನ್ ಅಲ್ಲಿ ಇಂಥ ಫುಡ್ ಅನ್ನು ನಾವು ಯೂಶುವಲಿ ಜಾಸ್ತಿ ಪ್ರಿಫರ್ ಮಾಡ್ತೇವೆ. ಓಕೆ ಓಕೆ, ಸೂಪರ್. ಸೊ ಇದೀಗ ತಣ್ಣಗಾಗಬೇಕು ಅಲ್ವಾ? ಓಕೆ, ಸೊ ಮೇಡಮ್ ಆಲ್ರೆಡಿ ರೆಡಿ ಆಗಿದೆ. ಸೊ ಇದಕ್ಕೆ ಈಗ ಕರ್ಡ್ ಹಾಕಬೇಕು. ಓಕೆ, ತಣ್ಣಗಾದ್ಮೇಲೆನೇ ಹಾಕಬೇಕು. ಹೌದು, ತಣ್ಣಗಾದ್ಮೇಲೆನೇ ಹಾಕಬೇಕು. ಓಕೆ,
ಇದಕ್ಕೆ ಖಾರ ಹುಡಿ ಹಾಕೋದು ಇಲ್ಲ, ಏನೂ ಇಲ್ಲ. ಅದು ಖಾಲಿ ಸಮ್ಮರ್ ಸೀಸನಿಗೆ ಅಂದ್ರೆ ಖಾಲಿ ಡೈಜೆಷನ್ ಪ್ರಾಬ್ಲಮಿಗೆ ಮಾತ್ರ ಇದು ಹಾಕೋದು. ಓಕೆ. ಅದಕ್ಕೆ ಖಾರ ಎಲ್ಲ ಸಮ್ಮರ್ ಸೀಸನಿಗೆಲ್ಲ ಖಾರ ಜಾಸ್ತಿ ತಗೊಳ್ಬಾರ್ದಲ್ಲ, ಸೊ ಹಾಗಾಗಿ. ಓಕೆ. ಈಗ ನಾವು ಉಪ್ಪು ಹಾಕಿದ್ವಲ್ಲ, ಸೊ ಅದಕ್ಕೆ ಉಪ್ಪು ಹಾಕಿದ ನಂತರ ಸೊ ಇಲ್ಲಿ ಕಮ್ಮಿ ಆಗುತ್ತಾ ಅಂದ್ರೆ ನಾವು ಮೊಸರು ಕೂಡ ಹಾಕಿ? ಇಲ್ಲ, ಅಷ್ಟೇನು ಪ್ರಾಬ್ಲಮ್ ಆಗುದಿಲ್ಲ, ಯಾಕಂದ್ರೆ ಕ್ಯಾಪ್ಸಿಕಮಿಗೆ ಜಾಸ್ತಿ ಉಪ್ಪು ಹಿಡಿಯುವುದಿಲ್ಲ. ಓಕೆ ಓಕೆ, ಅಷ್ಟು ಹಿಡಿಯಲ್ಲ. ಸೊ ಇದಕ್ಕೆ ಮತ್ತೊಮ್ಮೆ ಉಪ್ಪು ಹಾಕೋದು ಬೇಡ, ಅಗತ್ಯ ಇಲ್ಲ. ಅಗತ್ಯ ಇಲ್ಲ. ಸೊ ಇದು ರೆಡಿ ಆಗಿದೆ. ಹೌದು, ರೆಡಿ ಆಗಿದೆ. ಇಷ್ಟೇ. ನನ್ನ ಪ್ರಕಾರ ಒಂದು 10 ಮಿನಿಟ್ಸ್ ಅಲ್ಲ, ಸ್ವಲ್ಪ ತಣ್ಣಗಾಗುವಾಗ ಸ್ವಲ್ಪ ಟೈಮ್ ಬೇಕಾಗ್ತದೆ. ಓಕೆ, ಬೇಯಿಸ್ಲಿಕ್ಕೆ ಮತ್ತೆ ತಣ್ಣಗಾಗ್ಲಿಕ್ಕೆ ಅಷ್ಟೇ ಟೈಮ್. ಓಕೆ. ಸೊ ಇದಕ್ಕೆ ನೀವು ಒಂದು ರೈಸ್ಗೆ ಮತ್ತೆ ಹೌದು, ಜೋಳದ ರೊಟ್ಟಿ ಒಟ್ಟಿಗೆ ಓಕೆ ಯೂಸ್ ಆಗುತ್ತೆ. ಓಕೆ, ಗ್ರೇಟ್. ಸೊ ಇದು ನನಗೆ ಟೇಸ್ಟ್ ಮಾಡಿ ಹೇಳಬೇಕು. ಓಕೆ. ಎಸ್ ಮೇಡಮ್, ಆಲ್ರೆಡಿ ರೆಡಿ ಅಲ್ವಾ? ಓಕೆ. ಸೊ ಈಗ ನಾನು ಟೇಸ್ಟ್ ಮಾಡಿ ಹೇಳಬೇಕು ಅಲ್ವಾ? ಎಸ್. ಇದಕ್ಕೆ ಹೆಸರು? ಇದಕ್ಕೆ ಕ್ಯಾಪ್ಸಿಕಮ್ ರಾಯ್ತಾ ಅಂತ ಹೇಳ್ತಾರೆ. ಓಕೆ ಓಕೆ, ಸೂಪರ್. ಸೊ ಇದು ನನ್ನ ಪ್ರಕಾರ ಬೆಳಿಗ್ಗೆ ಊಟ ಮಾಡೋರಿಗೆ ಕೂಡ ಈಸಿ ಆಗುತ್ತೆ. ಸ್ವಲ್ಪ ನೀವು ಹೇಳಿದಾಗನೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವರಿಗೆ ಅಂಡ್ ಡಯಾಬಿಟಿಸ್ ಮೆಂತ್ಯ ಹಾಕೋದ್ರಿಂದ ಡಯಾಬಿಟಿಸ್ನವರಿಗೂ ಒಳ್ಳೆದಾಗ್ತದೆ ಅಲ್ವಾ? ಓಕೆ, ಎಸ್. ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಅಲ್ವಾ? ಓಕೆ, ಎಸ್. ಓಕೆ ಓಕೆ, ಎಸ್ ವೀಕ್ಷಕರೇ, ಟೇಸ್ಟ್ ಮಾಡಿ ಹೇಳ್ತೇನೆ. ಮೇಡಮ್, ನೀವು ಹೇಳಿದಾಗನೇ ವಿದಿನ್ 10 ಮಿನಿಟ್ಸ್, ಜಾಸ್ತಿ ಅಂದರೆ 10 to 15 ಮಿನಿಟ್ಸ್ ಒಳಗೆ ಆಗ್ಬೋದು. ಕೆಲಸ ಹೋಗೋರಿಗೆ ಲಾಸ್ಟಿಗೆ ಮನೇಲಿ ಟೊಮೆಟೊ ಸಾರು ಮಾಡೋರಿಗೆ ಕೂಡ ಸ್ವಲ್ಪ ಪುರ್ಸೊತ್ತಿಲ್ಲ ಅಂದ್ರೂ ಕೂಡ ಇದನ್ನು ಮಾಡ್ಬೋದು ಧಾರಾಳವಾಗಿ. ಓಕೆ. ಸೊ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಓಕೆ, ಸೂಪರ್ ಮೇಡಮ್. ನೀವು ಹೇಳಿದಾಗನೇ ಇದಕ್ಕೆ ಇದು ಮತ್ತೆ ರೈಸ್ ಒಳ್ಳೆ ಕಾಂಬಿನೇಷನ್ ಸಿಗುತ್ತೆ ಅಲ್ವಾ? ಓಕೆ. ಎಷ್ಟು ಹೋಗುತ್ತೆ? ಸ್ವಲ್ಪ ಜಾಸ್ತಿ ಹೋಗುತ್ತೆ ರೈಸ್ ಅಲ್ವಾ? ಓಕೆ. ಅಂಡ್ ರೋಟಿ ನೀವು ಹೇಳಿದ್ರಲ್ವಾ, ಅಕ್ಕಿ ರೊಟ್ಟಿ ಅಲ್ಲ, ಜೋಳದ ರೊಟ್ಟಿ, ಅದು ಕೂಡ ಯೂಸ್ ಆಗುತ್ತೆ. ಅಂಡ್ ಇದು ಒಂದ್ ಸೈಡು ಕೆಲವರು ಮೊಸರು ಹಾಕಿ ಊಟ ಮಾಡೋರಿಗೆ ಇದನ್ನು ತುಂಬಾ ಒಳ್ಳೇದು ಅಲ್ವಾ? ಓಕೆ, ಸೂಪರ್. ನಂಗಂತೂ ಖುಷಿ ಆಯ್ತು. ಅಂಡ್ ರೈಸ್ ಇದ್ರೆ ಈಗಲೇ ಊಟ ಮಾಡಿ ಬಿಡ್ಬೋದಿತ್ತು ಅಲ್ವಾ? ಎಸ್ ಮೇಡಮ್, ಈಗ ಮತ್ತೊಮ್ಮೆ ಹೇಳ್ಬೋದಾ ಏನೆಲ್ಲ ಹಾಕಿದ್ರ ಅಂತ? ಖಂಡಿತವಾಗಿ. ಓಕೆ. ಕರಿಯಲಿಕ್ಕೆ ಎಣ್ಣೆ ಸ್ವಲ್ಪ, ಮತ್ತೆ ಸಾಸಿವೆ, ಮತ್ತೆ ಮೆಂತ್ಯ ಸ್ವಲ್ಪ, ಮತ್ತೆ ಬೇಸಪ್ಪು, ಇದು ಒಗ್ಗರಣೆಗೆ. ಒಗ್ಗರಣೆ ಹಾಕಿದ ನಂತರ ಮತ್ತೆ ಕ್ಯಾಪ್ಸಿಕಮ್ ಹಾಕಿ ಬಿಡುದು, ಮತ್ತೆ ಅದಕ್ಕೆ ಹಳದಿ ಹುಡಿ ಮತ್ತೆ ಸಾಲ್ಟ್, ಉಪ್ಪು ಹಾಕಿ ಹಾಗೆ ನೀರ್ ಹಾಕ್ಬೇಕಂತಿಲ್ಲ, ಹಾಗೆ ಹಬೆಯಲ್ಲೇ ಬೇಯಬೇಕು. ಹಬೆಯಲ್ಲೇ ಬೆಂದಾದ ನಂತರ ಮತ್ತೆ ತಣ್ಣಗಾಗಲಿಕ್ಕೆ ಬಿಡೋದು. ತಣ್ಣಗಾಗಬೇಕು, ಸ್ವಲ್ಪ ಪ್ರಾಬ್ಲಮ್ ಮೊಸರು ಹಾಕಿದ ನಂತರ ನೀರು ಬಿಡುತ್ತೆ. ಸೊ ಹಾಗಾಗಿ ಮತ್ತೆ ತಣ್ಣಗಾದ ನಂತರ ಮತ್ತೆ ಬೇಕಾದ್ರೆ ಮೊಸರು ನಾವು ಸೇರಿಸಬೇಕು. ಓಕೆ. ಸೊ ಇಷ್ಟು ಇದೆಲ್ಲ ಇದ್ರೆ ವಿದಿನ್ 10 to 15 ಮಿನಿಟ್ಸ್ ಅಲ್ಲಿ ರೆಡಿ ಆಗುತ್ತೆ ಅಲ್ವಾ? ಖುಷಿ ಆಯ್ತು ಮೇಡಮ್. ಇದೊಂದು ಡಿಶ್. ಅಂಡ್ ನೆಕ್ಸ್ಟ್ ಡಿಶ್ ಯಾವ್ದು ಮಾಡ್ತೀರಾ? ನೆಕ್ಸ್ಟ್ ಡಿಶ್ ನಾವು ಮಾಡ್ತಾ ಇರೋದು ಥೇಪ್ಲಾ ಅಂತೇಳಿ, ಗುಜರಾತಿ ಒಂದು ಡಿಶ್. ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳುದಿದ್ರೆ ಮೇಥಿ ಪರೋಟ ಅಂತಾರೆ. ಮೇಥಿ ಪರೋಟ. ಓಕೆ. ಸೊ ಅದನ್ನೀಗ ರೆಡಿ ಮಾಡ್ತೀರಾ ಅಲ್ವಾ? ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಓಕೆ, ಎಸ್ ವೀಕ್ಷಕರು, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಗುಜರಾತಿ ಡಿಶ್ ಅದು ಆಕ್ಚುಲಿ. ಈಗ ನಾನು ಮಾಡ್ತಾ ಇರೋದು ಮೆಂತೆ ಪರೋಟ. ಬಟ್ ಇದನ್ನ ಹೇಗೆ ನೀವು ಕಲ್ತ್ರಿ? ಅಂದ್ರೆ ಗುಜರಾತ್ ಹೋಗಿದ್ರಾ? ಇಲ್ಲ, ಗುಜರಾತಿಗೆ ನಾನು ಹೋಗಿರ್ಲಿಲ್ಲ, ಬಟ್ ನನ್ನ ಕೋ ಸಿಸ್ಟರ್ ಅಹಮದಾಬಾದ್ ಅಲ್ಲಿ ಇದ್ರು, ಸೊ ಅವರಿಂದ ನಾನು ಕಲ್ತದ್ದು. ಓಕೆ. ಸೊ ಇದಕ್ಕೆ ಮೇ ಬಿ ಮನೆಯಲ್ಲಿ ತುಂಬಾ ಲೈಕ್ ಮಾಡ್ತಾರ? ತುಂಬಾ ಲೈಕ್ ಮಾಡ್ತಾರೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಯಾರೇ ಆಗ್ಲಿ ಎಲ್ರಿಗೂ ಇಷ್ಟ ಆಗುವಂತ ಫುಡ್. ಮತ್ತೆ 3-4 ದಿನ ಇಟ್ರು ಹಾಳಾಗಲ್ಲ. ಓಕೆ ಓಕೆ, ಅದು ಒಳ್ಳೇದು ಅಲ್ವಾ? ಸೊ
ಸೊ ಕೆಲಸ ಹೋಗೋರಿಗೆ ಹೌದು ಒಂದು ಸಾರಿ ಮಾಡಿಟ್ರೆ ಡೈಲಿ ಒಂದು 2-3 ಆ ರೀತಿ ಚಪಾತಿ ತರ ಲಟ್ಟಿಸ್ಕೊಂಡು ಆರಾಮದಲ್ಲಿ ಹೋಗ್ಬೋದು, ಹಾಳಾಗುದಿಲ್ಲ. ಓಕೆ, ಏನೆಲ್ಲ ಬೇಕು ಮೇಡಮ್ ಇದಕ್ಕೆ? ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್, ಫಸ್ಟಿಗೆ ಸ್ವಲ್ಪ ಅರಿಶಿನ ಬೇಕು, ಮೊಸರಲ್ಲಿ ಕಲಿಸ್ಬೇಕು. ಕಲಸುದು ಮೊಸರಲ್ಲಿ, ಅದಕ್ಕೆ ಅರಿಶಿನ, ಬಿಳಿ ಎಳ್ಳು, ಮತ್ತೆ ಇದು SRR ಚಿಲ್ಲಿ ಪೌಡರ್, ಇದು ಜೀರಿಗೆ, ಕೊತ್ತಂಬರಿ ಎಲ್ಲ ಡ್ರೈ ಹುರಿದು, ಎಣ್ಣೆ ಹಾಕದೆ ಹುರಿದು ಅದನ್ನ ಪೌಡರ್ ಮಾಡಿಟ್ಟದು. ಅದಕ್ಕೆ ಜಿಂಜರ್ ಗಾರ್ಲಿಕ್ ಆಡ್ ಮಾಡಿದ್ದೇನೆ ನಾನು. ಮತ್ತೆ ಮೆಂತ್ಯ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ತುಪ್ಪ ಹುರಿಲಿಕ್ಕೆ, ಕಾಯಿಸ್ಲಿಕ್ಕೆ, ಮತ್ತೆ ಗೋಧಿ ಹಿಟ್ಟಿನಿಂದ ಗೋಧಿ ಹಿಟ್ಟು ಬೇಕು. ಮತ್ತೆ ಸಾಸ್ ಅದು ಲಾಸ್ಟ್ ನೆಂಚ್ಕೊಳ್ಳಿಕ್ಕೆ. ಎಷ್ಟು ಬೇಕು ಅಲ್ವಾ? ಓಕೆ, ಸ್ಟಾರ್ಟಿಂಗ್ ಏನು ಮಾಡಬೇಕಾಗುತ್ತೆ ಈಗ ಮೇಡಮ್? ಸ್ಟಾರ್ಟಿಂಗ್ ಅಲ್ಲಿ ಮೊಸರಲ್ಲಿ ಮೊಸರನ್ನು ಹಾಕ್ತಾ ಇದ್ದೇನೆ. ಓಕೆ, ಅದೆಷ್ಟು ಬೇಕಾಗ್ತದೆ? ಒಂದು ಕಪ್? ಹೌದು. ಓಕೆ, ಡಿಪೆಂಡ್ಸ್ ಆನ್ ಕ್ವಾಂಟಿಟಿ ಅಲ್ವಾ? ಡಿಪೆಂಡ್ಸ್ ಆನ್ ಕ್ವಾಂಟಿಟಿ. ಮತ್ತೆ ಇದಕ್ಕೆ ಸಾಲ್ಟ್ ಹಾಕ್ತೇನೆ. ಓಕೆ, ಸಾಲ್ಟ್ ಹಾಕಿ. ಸಾಲ್ಟ್ ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿದ್ ಜಾಸ್ತಿ ಹಾಕ್ಬೋದು, ಯಾಕಂದ್ರೆ ಗೋಧಿ ಹಿಟ್ಟು ಆಡ್ ಮಾಡುವಾಗ ಅದು ಕರೆಕ್ಟ್ ಕ್ವಾಂಟಿಟಿ ಬರ್ತದೆ, ಸರಿ ಆಗ್ತದೆ ಅವಾಗ ಅಲ್ವಾ? ಓಕೆ, ಅರಿಶಿನ ಹುಡಿ ಒಂದು ಸ್ಪೂನ್ 1 ಸ್ಪೂನ್ 1-2 ಸ್ಪೂನ್ ಅರಿಶಿನ ಹುಡಿ ಜಾಸ್ತಿ ಹಾಕಿದ್ರೆ ಪರವಾಗಿಲ್ಲ. ಇದು ಬಿಳಿ ಎಳ್ಳು, ಇದು ಸ್ವಲ್ಪ ಹಾಕಿದ್ರು ಪರವಾಗಿಲ್ಲ, ಇದು ಫ್ಲೇವರಿಗೋಸ್ಕರ ಹಾಕುವಂತದ್ದು. ಇದು ಮೆಣಸಿನ ಹುಡಿ ಆಪ್ಷನಲ್, ಇದು ಬೇಕಾದ್ರೆ ಹಾಕ್ಬಹುದು, ಇಲ್ಲಿ ಬೇಕಂದ್ರೆ ಮಕ್ಕಳಿಗೆ ಬೇಡದಿದ್ರೆ ನಾವು ಹಾಕ್ಬೇಕಂತಿಲ್ಲ. ಇದು ಜಿಂಜರ್ ಗಾರ್ಲಿಕ್, ಹೌದು ಮಿಕ್ಸ್ ಮಾಡಿದ್ದು. ಮತ್ತೆ ಮೆಂತ್ಯ ಸೊಪ್ಪು, ಇದು ಸ್ವಲ್ಪ ಕಹಿ ಅಲ್ವಾ? ಅಂದ್ರೆ ಹೇಗೆ? ಇಲ್ಲ, ಮೆಂತ್ಯ ಸೊಪ್ಪು ನಿಮ್ಗೆ ಇದು ಮೊಸರು ಮತ್ತೆ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಇದೆಲ್ಲ ಹಾಕುವಾಗ ನಿಮ್ಗೆ ಕಹಿ ಬರುದಿಲ್ಲ. ಅದು ಗೋಧಿ ಹಿಟ್ಟು ಎಲ್ಲ ಆಡ್ ಮಾಡುವಾಗ ನಿಮ್ಗೆ ಅದು ಕಹಿ ಬರುದಿಲ್ಲ. ಓಕೆ, ಸೂಪರ್. ನೀರು ಬೇಕಾಗುತ್ತಾ? ಇಲ್ಲ, ಮೊಸರಲ್ಲೇ ಕಲಿಸ್ಬೇಕು. ಡ್ರೈ ಅಲ್ವಾ? ಒಂದ್ ಸ್ವಲ್ಪ ಡ್ರೈ ಬರುತ್ತೆ ಹೇಗೆ? ಇಲ್ಲ. ಓಕೆ, ಡ್ರೈ ಬಂದ ಕೂಡಲೇ ನಾವು ಮೊಸರು ಆಡ್ ಮಾಡಿದ್ರೆ ಆಯ್ತು. ಓಕೆ. ಎಸ್, ಇದು ನೀವು ಹೇಳಿದಾಗನೇ ಮನೆಯಲ್ಲಿ ತುಂಬಾ ಇಷ್ಟ ಅಲ್ವಾ? ಓಕೆ. ಸೀರಿಯಲ್ಸ್ ಎಲ್ಲ ನೋಡಲ್ವಾ ನೀವು? ತುಂಬಾ ಇಲ್ಲ, ನನಗೆ ಪೇಷನ್ಸ್ ಇಲ್ಲ. ಓಕೆ, ಮೇ ಬಿ ಸಂಡೇಸ್ ಜಾಸ್ತಿ ಫಿಲ್ಮ್ಸ್ ಹೋಗೋದು ಹಾಗೆ ಯಾವುದು ಇಲ್ಲ. ಆಕ್ಚುಲಿ ನನಗೆ ಸೀರಿಯಲ್ಸ್ ಎಲ್ಲ ನೋಡಿದ್ರೆ ನನಗೆ ಪೇಷನ್ಸ್ ಇಲ್ಲ. ಈವನ್ ಫಿಲ್ಮ್ ಟಾಕೀಸ್ ನಲ್ಲಿ ಕೂಡ ಅದು 3 ಗಂಟೆ ನಿಮ್ಮ ಮಕ್ಕಳೆಲ್ಲ ಹೋಗ್ತಾರಪ್ಪ, ಅವರೊಟ್ಟಿಗೆ ಹೋಗ್ತೇನೆ ನಾನು, ಅಲ್ಲಿ ಹೋಗಿ ಮಲಗ್ತೇನೆ. ಸೊ ಅಷ್ಟೇ ಡಿಫರೆನ್ಸ್ ಅಲ್ವಾ? ಓಕೆ, ನಂಗೆ ಅದು ಕಾಮಿಡಿ ಆದ್ರೆ ಮಾತ್ರ ನಾನು ಫಿಲ್ಮ್ ನೋಡೋದು. ನಿಮಗೆ ಕಾಮಿಡಿ ಇಷ್ಟನಾ? ಕಾಮಿಡಿ ತುಂಬಾ ಇಷ್ಟ. ಕಾಮಿಡಿ ಸೀರಿಯಲ್ಸ್ ಅದೆಲ್ಲ ನೋಡ್ತೇನೆ. ಓಕೆ, ಸೊ ಹಾಗಾಗಿ ಪೇಷನ್ಸ್ ಸ್ವಲ್ಪ ಕಮ್ಮಿ ಅಲ್ವಾ? ಓಕೆ, ಬಟ್ ನಿಮ್ಮ ಮೇ ಬಿ ಕಿಚನ್ ಅಲ್ಲಿ ಕೂಡ ಬೇಗ ಆಗೋದನ್ನೇ ಮಾಡ್ತೀರಾ ಅಂತ, ಲೇಟ್ ಆಗೋದು ನಿಮ್ಗೆ ಇಷ್ಟ ಆಗಲ್ಲ? ಇಲ್ಲ, ನನಗೆ ಕಿಚನ್ ಅಲ್ಲಿ ಅಡಿಗೆ ಮಾಡುವಾಗ ನನಗೆ ಅದೇ ಟೈಮ್ ಅಲ್ಲಿ ಅಷ್ಟೇ ಇರಬೇಕು, ಅಷ್ಟೇ ಹೊತ್ತು ಉರಿಬೇಕು, ಅದ್ರಲ್ಲಿ ಪೇಷನ್ಸ್ ಜಾಸ್ತಿ. ಹೇಗೆ ಮಾಡೋದಿಲ್ಲ ನಾನು, ಹೇಗೆ ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ. ಈಗ ಅರ್ಜೆಂಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೇನೆ ಅಷ್ಟೇ. ಇಲ್ದಿದ್ರೆ ನನಗೆ ಯಾರಾದ್ರೂ ನೆಂಟರು ಬರೋರಿದ್ರೆ ಅಥವಾ ಈ ರೀತಿ ಏನಾದ್ರೂ ಮಾಡೋದಿದ್ರೆ ನನಗೆ ಮತ್ತೆ ಪೇಷನ್ಸ್ ಅದು. ಹೌದು, ನನಗೆ ಅಂದ್ರೆ ಯಾರಾದ್ರೂ ತಿನ್ನುವಾಗ ಖುಷಿಯಲ್ಲಿ ತಿನ್ಬೇಕು. ಯಾರಾದ್ರೂ ತಿನ್ಬೇಕಾದ್ರೆ ಅವ್ರು ಖುಷಿಯಲ್ಲಿ ತಿಂದು ಅವ್ರು ಇದಾಗಬೇಕು, ಅವಾಗ ಮಾತ್ರ. ಹೌದು, ಆವಾಗ ಮಾತ್ರ ನಾವು ಮಾಡಿದ್ದಕ್ಕೂ ಸಾರ್ಥಕ. ಮೇನ್ ಅಂದ್ರೆ ಅಬ್ಬಾ ಚಂದ ತಿಂದ್ರು ಅಂತ ಅಲ್ವಾ? ಅಷ್ಟೇ. ಸೊ ಮನೇಲಿ ಈಗ ನಿಮ್ಮ ಅಮ್ಮ ಏನು ಅಂದ್ರೆ ಮುಂಚೆ ನೀವು ಮದುವೆ ಮುಂಚೆ ಕೊಡ್ತಿದ್ರ ಹೇಗೆ? ಇಲ್ಲ, ಅಮ್ಮ ಆಕ್ಚುಲಿ ನನ್ನ ಅಮ್ಮ ಫುಲ್ ಸ್ವಾಭಿಮಾನಿ ಅವರು. ಇದೆಲ್ಲ ಅಮ್ಮ ಆಕ್ಚುಲಿ ಅಮ್ಮ ಕೂಡ ನಂದು ಹಾಗೇನೆ, ಅವ್ರಿಗೆ ಕೂಡ ಹಾಗೆ, ಯಾವುದೇ ಕೆಲಸ ಯಾವ್ದು ಆಚೆ ಈಚೆ ಆಗ್ಬಾರ್ದು ಹಾಗೆ. ನನ್ನ ಅಮ್ಮ ಕಲ್ಸಿ ಇಲ್ಲ, ಆಕ್ಚುಲಿ ಅಮ್ಮ ಇಲ್ದೇ ಇರುವಾಗ ಎಲ್ಲ ಕಿಚನ್ ರೆಸ್ಪಾನ್ಸಿಬಿಲಿಟಿ ನಂದಿತ್ತು. ಅಮ್ಮ ಇರುವಾಗ ನಾನೆಲ್ಲ ಕ್ಲೀನಿಂಗ್ ಅದು ಇದೆಲ್ಲ ಅಮ್ಮ ನಂದು ಕೆಲಸ. ಮತ್ತೆ ಮಸಾಲೆ ಕಡಿಯೋದು ಮತ್ತೆ ಇದಕ್ಕೆ ಹಾಕೋದು ಅದು ಅಮ್ಮನ ಕೆಲಸ. ಅಮ್ಮ ಹೇಳ್ತಿದ್ರು, ಈಗ ಒಬ್ಳೆ ನೀನಿದ್ರೆ ನೀನ್ ಎಂತ ಮಾಡ್ತಿ,
ಹಾಗೆ ನೀನು ಕೆಲಸ ಕಲಿಬೇಕು. ಯಾರು ಇಲ್ಲ ನನಗೆ, ಯಾರು ಇಲ್ಲುದಿಲ್ಲ. ಆವಾಗ ನೀನ್ ಎಂತ ಮಾಡ್ತಿ, ಆವಾಗ ನೀನ್ ಎಂತ ಮಾಡ್ತಿ ಅದೇ ರೀತಿ ನೀನ್ ಈಗ್ಲೂ ಮಾಡ್ಬೇಕು. ಯಾರಿಲ್ಲ ಅಂತ ಎಣಿಸ್ಕೊಂಡು ನೀನ್ ಕೆಲಸ ಮಾಡು. ಆವಾಗ ನಮ್ಗೆ ತುಂಬಾ ಇರಿಟೇಟ್ ಆಗ್ತಾಯಿತ್ತು. ಈಗ ಗೊತ್ತಾಗ್ತದೆ ಅಮ್ಮ ಯಾಕೆ ಹೇಳಿದ್ರು ಅಂತ ಹೇಳಿ. ತುಂಬಾ ಆಕ್ಚುಲಿ ಅದು ಸ್ವಾಭಿಮಾನ ಕಲಿಸುವ ರೀತಿ ಅದು. ಆವಾಗ ಅಮ್ಮ ಎಂತ ಅಮ್ಮ ನಿಂದು ಇರಿಟೇಷನು ಅಂತ ಹೇಳಿ ಆವಾಗ ಹಾಗ ಅನ್ನಿಸ್ತಿತ್ತು. ಆದ್ರೆ ಇವಾಗ ಅನ್ನಿಸ್ತದೆ ಅಂದ್ರೆ ಸಡನ್ ಆಗಿ ಮಕ್ಕಳ ಜವಾಬ್ದಾರಿ ಬೀಳುವಾಗ, ಯಾರ್ದು ಸಪೋಸ್ ಯಾರು ಮನೇಲಿ ಇಲ್ಲದೆ ಇರುವಾಗ, ಹಸ್ಬೆಂಡ್ ಕೂಡ ಜಾಬಿಗೆ ಹೋಗ್ತಾರೆ, ಮನೇಲಿ ಯಾರು ಇರುವುದಿಲ್ಲ, ಎರಡೆರಡು ಮಕ್ಕಳನ್ನ ಸಾಕ್ಬೇಕು ಅನ್ನುವಾಗ ಎಲ್ಲಾ ನಮ್ಮನೆ ಒಂದೇ ಸರಿ ಪ್ರೆಷರ್ ಬೀಳುವಾಗ ಅಮ್ಮನ ಅದು ನೆನಪಾಗುದು. ಅವಾಗ ಅಮ್ಮ ಆವಾಗ ಎಂತಕ್ಕೆ ಹೇಳಿದ್ದು ಅಂತೇಳಿ ಆವಾಗ ನಾವು ಅದೇ ಒಂದು ಧೈರ್ಯ ಉಂಟಲ್ಲ ಇವತ್ತಿಗೂ ಉಂಟು ಡೆಫಿನೆಟ್ಲಿ. ಸೊ ಹಾಗಾಗಿ ಮತ್ತೆ ಇಲ್ಲಿ ಗಂಡನ ಮನೆಗೆ ಬಂದಾಗ ನಮ್ಮ ಗಂಡನದ್ದು ಅಜ್ಜಿ ಇದ್ರು. ಅವ್ರು ತುಂಬಾ ಟ್ರೈನಿಂಗ್ ಮಾಡ್ತಿದ್ರು ನನಗೆ ಹೇಗೆ ಇರಬೇಕು ಅಂತ ಹೇಳಿ. ನಾನು ತುಂಬಾ ತಪ್ಪು ಮಾಡ್ತಾ ಇದ್ದೆ, ಅಂದ್ರೆ ನಂಗೆ ಫಸ್ಟಿಗೆ ಎಂತ ಗೊತ್ತಿರ್ಲಿಲ್ಲ ಅಲ್ಲ. ಸೊ ಅದೆಲ್ಲ ಅವರಿಂದ ಕಲ್ತದ್ದು. ಹೇಗಿರ್ಬೇಕು, ಯಾವ ರೀತಿ ನನ್ಗೆ ಚಪಾತಿ ಲಟ್ಟಿಸ್ಲಿಕ್ಕೆ ಬರ್ತಾ ಇರ್ಲಿಲ್ಲ, ಚಪಾತಿ ಹಾಕ್ಲಿಕ್ಕೆ ಬರ್ತಾ ಇರ್ಲಿಲ್ಲ, ಗೊತ್ತೇ ಇಲ್ಲ ನನ್ಗೆ. ಆಮೇಲೆ ಅವ್ರು ಹೇಳಿದ್ರು ಹೀಗೆ ಚಪಾತಿ ಫಸ್ಟಿಗೆ ನಿಂಗೆ ತಪ್ಪಾಗ್ತದೆ ಮತ್ತೆ ಅಂತ. ಈಗ ನನ್ನಷ್ಟು ಸ್ಪೀಡ್ ಚಪಾತಿ ಮಾಡೋರು ಯಾರಿಲ್ಲ. ಇದು ರೆಡಿ ಆಗಿದೆ. ಇದು ಆಕ್ಚುಲಿ ಹಾಫ್ ಎನ್ ಅವರ್ ಇಡ್ಬೇಕು, ಹಾಫ್ ಎನ್ ಅವರ್ ಇದು ಮಾಡಿ ಇಡ್ಬೇಕು. ಈಗ ಅದಕ್ಕೋಸ್ಕರ ನಾನು ಹಾಫ್ ಎನ್ ಅವರ್ ಅಂದ್ರೆ ಟೈಮ್ ಇರುವುದಿಲ್ಲ, ಟೈಮ್ ಸ್ಕ್ಯಾರ್ಸಿಟಿಯಿಂದ ನಾನು ಸ್ವಲ್ಪ ಹಿಟ್ಟನ್ನು ಮನೆಯಿಂದಲೇ ತಕೊಂಡು ಬಂದಿದ್ದೇನೆ ಹಿಟ್ಟನ್ನು. ಸೊ ಈಗ ಅದರದ್ದು ರೆಡಿ. ಸೊ ಮೇ ಬಿ ಹಾಫ್ ಅನ್ ಅವರ್ ಈ ತರ ಇಡ್ಲೇಬೇಕು. ಹೌದು ಅಲ್ವಾ, ಯಾಕಂದ್ರೆ ಚಪಾತಿ ಚಂದದಲ್ಲಿ ಇಲ್ದಿದ್ರೆ ನೀವು ಈಗಲೇ ಮಾಡಿದ್ರೆ ಸೈಡ್ ಅಲ್ಲಿ ಎಲ್ಲ ಒಡಿಲಿಕ್ಕೆ ಶುರುವಾಗ್ತದೆ. ಯೂಶುವಲಿ ಚಪಾತಿ ಆದ್ರೂ ಅಷ್ಟೇ, ಯಾವುದೇ ಆದ್ರೂ ಹಿಟ್ಟು ಅಷ್ಟೇ, ಕಲ್ಸಿದ ಕೂಡಲೇ ಒಂದು ಅರ್ಧ ಗಂಟೆ ಅಥವಾ ಅರ್ಧ ಗಂಟೆಯಿಂದ 45 ಮಿನಿಟ್ಸ್ ಇಡಬೇಕಾಗ್ತದೆ. ಇಲ್ಲ ಅಂದ್ರೆ ಸೈಡ್ ಅಲ್ಲಿ ಒಡಿಲಿಕ್ಕೆ ಶುರುವಾಗ್ತದೆ. ಯಾವಾಗ ಸೈಡ್ ಅಲ್ಲಿ ಒಡಿಲಿಕ್ಕೆ ಶುರುವಾಗ್ತದೋ ಅದ್ರ ಅರ್ಥ ನಾವು ಚಪಾತಿ ಹಿಟ್ಟು ಕಲ್ಸಿದ್ದು ಸರಿ ಇಲ್ಲ, ಅಥವಾ ನಾವು ಇಟ್ಟ ರೀತಿ ಟೈಮ್ ಸಾಕಾಗ್ಲಿಲ್ಲ ಅನ್ನುವಂಥದ್ರೆ. ಸೊ ಹಾಗಾಗಿ ನೀವು ರೆಡಿ ಮಾಡ್ಕೊಂಡು ಬಂದಿದ್ದೇನೆ ನಾನು. ಈಗ ಈ ಚಪಾತಿ ಫಸ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಬೇಕಾಗ್ತದೆ. ಈಗ ಈ ರೀತಿಯ ಚಪಾತಿ ಸೈಜ್ ಅಲ್ಲೇ ಮಾಡಿ ಈ ರೀತಿ ಮನೆಯಲ್ಲಿ ಸ್ವಲ್ಪ ಲಾಟಿಸ್ಲಿಕ್ಕೆ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ? ಇಲ್ಲ ನನಗೆ ಇಲ್ಲ ಆಕ್ಚುಲಿ ನಂದು ಅದು ನಾನೇ ಮಾಡ್ತಾ ಹೋಗ್ತದೆ ಕೆಲಸ. ಓಕೆ ಎಸ್. ಸೊ ನೀವು ಇದು ರೆಡಿ ಆಗ್ತಿದೆ ಅಲ್ವಾ? ಹೌದು. ಅದಕ್ಕೆ ನೀವು ತುಪ್ಪ ಹಾಕ್ತಿದ್ರಾ? ಎರಡೂ ಸೈಡ್ ಅಲ್ಲಿ ಕಾಯಿಸುವಾಗ ತುಪ್ಪ ಹಾಕಿ ತಿಂದ್ರೆ ತುಂಬಾನೇ ರುಚಿ. ಅದಕ್ಕೆ ನೆಂಚ್ಕೊಳ್ಳಿಕ್ಕೆ ಬೇರೆ ಏನು ಬೇಕಂತಿಲ್ಲ, ಹಾಗಾಗಿ ಅದಕ್ಕೆ ತುಪ್ಪ ಹಾಕಿಯೇ ನಾವು ಕಾಯಿಸೋದು. ಓಕೆ, ತುಪ್ಪ ಬೇಕಲ್ವಾ? ಬೇಕು. ತುಪ್ಪ ಏನೋ ಒಂದು ಸ್ವಲ್ಪ ಪ್ರತಿಯೊಂದು ಅಡಿಗೆ ಕೂಡ ತುಪ್ಪ ಹಾಕ್ತಾರೆ ಕೆಲವೊಂದು ನಾನ್ ವೆಜ್ ಆಗ್ಲಿ. ಸೊ ಅದಕ್ಕೆಲ್ಲ ಜಾಸ್ತಿ ತುಪ್ಪ ಹಾಕ್ತಾರೆ, ಹೀಟ್ ಆಗಬಾರ್ದು. ಚಿಕನ್ ಇದು ಮಾಡುವಾಗ ಇದು ಹಾಕೋದು ಜಾಸ್ತಿ. ಓಕೆ, ಎಸ್. ಓಕೆ, ಚಿಕನ್ ಮಾಡುವಾಗ ಮತ್ತೆ ಫಿಶ್ ಮಾಡುವಾಗ ಯೂಶುವಲಿ ಇದು ಹಾಕೋದಿಲ್ಲ. ಮತ್ತೆ ನಾರ್ತ್ ಇಂಡಿಯನ್ ಡಿಶಸ್ಸಿಗೆ ಯೂಶುವಲಿ ತುಪ್ಪಕ್ಕಿಂತ ಬೆಣ್ಣೆ ಹಾಕಿದ್ರೆ ರುಚಿ ಜಾಸ್ತಿ. ಬೆಣ್ಣೆ ಹಾಕಿದ್ರೆ ಯೂಶುವಲಿ ನಾರ್ತ್ ಇಂಡಿಯನ್ ಯಾವತ್ತೂ ಮಾಡೋದು ಬೆಣ್ಣೆಯಿಂದ, ತುಪ್ಪದಿಂದ ಅಲ್ಲ. ಓಕೆ ಅಲ್ವಾ? ಇದು ಯಾವುದು ಇದು ಎಂತ ಥೇಪ್ಲಾ, ಇದು ಯಾವುದೇ ಬಟರ್ ಪನ್ನೀರ್ ಮಸಾಲ ಹಿಡ್ದಿದ್ದು ಪ್ರತಿಯೊಂದು ಕೂಡ ಮಾಡೋದು ಹೆಚ್ಚಾಗಿ ಇದರಿಂದ, ಬೆಣ್ಣೆಯಿಂದ. ಮತ್ತೆ ನಾರ್ತ್ ಇಂಡಿಯನ್ ಡಿಶಸ್ ಮಾಡುವಾಗ ಬೆಣ್ಣೆ ಹಾಕಿದ್ರೇನೆ ನಿಮ್ಗೆ ಫ್ಲೇವರ್ ಜಾಸ್ತಿ, ರುಚಿನೂ ಜಾಸ್ತಿ ಬರುತ್ತೆ. ಹೌದು, ನೀವು ಕಲಿಸಿದ್ರಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಇಟ್ಟರು ಕೂಡ ಒಳ್ಳೇದು ಬರುತ್ತೆ. ಅದು ಹಾಳಾಗೋದಿಲ್ಲ. ಓಕೆ, ಹಾಳಾಗಲ್ಲ ಅಲ್ಲ, ಚೂರು ಹಾಳಾಗೋದಿಲ್ಲ. ಮತ್ತೆ ಒಂದು 3-4 ದಿನ ಇಟ್ಟರು ಕೂಡ ಉಂಟಲ್ಲ, ಏನಾಗೋದಿಲ್ಲ ನಿಮ್ಗೆ, ಟೇಸ್ಟಿಗೆ ಏನು ಚೇಂಜಸ್ ಕಾಣೋದಿಲ್ಲ. ಓಕೆ ಓಕೆ ಓಕೆ, ಸೂಪರ್. ಓಕೆ ಸರ್, ಎಸ್, ರೆಡಿ ಅಲ್ವಾ? ಓಕೆ. ಮೆಂತೆ
ಮೆಂತೆ ಸೊಪ್ಪಿನ ಪರೋಟ ಥೇಪ್ಲ. ತೇಪ್ಲ. ಓಕೆ, ಇಲ್ಲಿ ತೇಪ್ಲ ಅಂದ್ರೆ ಸ್ವಲ್ಪ ತುಳುವಲ್ಲಿ ಲ್ಯಾಂಗ್ವೇಜ್ ಬೇರೆ, ತೇಪ್ಲ ಅಂದ್ರೆ ತೇಪ್ಲ ಹಾಗೆ. ಸೊ ಮೆಂತೆ ಸೊಪ್ಪಿನ ಪರೋಟ. ಓಕೆ, ಸೊ ನೋಡೋಣ, ಆಯ್ತು, ಟೇಸ್ಟ್ ಮಾಡಿ ಹೇಳ್ತೇನೆ. ಓಕೆ, ಸೊ ನೀವು ಹೇಳಿದ್ರಿ ಒಮ್ಮೆ ನೀವು ಟೇಸ್ಟ್ ಮಾಡಿದ್ರೆ ಮತ್ತೆ ಬಿಡಲ್ಲ ಅಂತ, ಮನೇಲಿ ಇದು ಮಾಡ್ಲೇಬೇಕು. ಓಕೆ, 100%. ಈಗ ನಾನು ಇದು ತಿಂದ್ಮೇಲೆ ಅಮ್ಮನ ಹತ್ರ ಹೇಳ್ತೇನೆ. ಓಕೆ, ಎಸ್. ಓಕೆ, ಸೊ ವೀಕ್ಷಕರೇ, ತೇಪ್ಲ ರೆಡಿ ಆಗಿದೆ. ಸೊ ತಿಂದು ಟೇಸ್ಟ್ ಮಾಡ್ತೇನೆ. ಓಕೆ, ಓಕೆ, ಸೂಪರ್ ಮೇಡಮ್. ಅಂಡ್ ನೀವು ಹೇಳಿದಾಗನೆ ಈ ಮೆಂತ್ಯ ಸೊಪ್ಪಿದು ಕಹಿ ಗೊತ್ತೇ ಆಗಲ್ಲ ಅಲ್ವಾ? ಖಂಡಿತ ಗೊತ್ತಾಗೋದಿಲ್ಲ, 100%. ಅಂಡ್ ನೀವು ಹೇಳಿದಾಗನೆ ಇದು ಎಳ್ಳು ಅದು ಸ್ಪ್ರೆಡ್ ಮಿಕ್ಸ್ ಮಾಡ್ತಿರುವಾಗನೇ ಮಾಡಬೇಕಾಗ್ತದೆ, ಇಲ್ಲಿದ್ರೆ ಅದರ ಟೇಸ್ಟ್ ಕೂಡ ಗೊತ್ತಾಗುತ್ತೆ ಅಲ್ವಾ? ಓಕೆ, ಎಸ್ ಮೇಡಮ್, ಮತ್ತೊಮ್ಮೆ ಹೇಳ್ಬೋದಾ ಏನೆಲ್ಲ ಹಾಕಿದ್ರ ಅಂತ? ಖಂಡಿತವಾಗಿ. ಮೊಸರಲ್ಲಿ ಜಿಂಜರ್ ಗಾರ್ಲಿಕ್ ಮತ್ತೆ ಜೀರಿಗೆ ಮತ್ತೆ ಕೊತ್ತಂಬರಿ ಡ್ರೈ ಹುರಿದು ಆಡ್ ಮಾಡಿ, ಜಿಂಜರ್ ಗಾರ್ಲಿಕ್ ಒಟ್ಟಿಗೆ ಆಡ್ ಮಾಡಿ ತಂದಿದ್ದು ನಾನು. ಅದನ್ನು ಉಪ್ಪು, ಹಳದಿ ಹುಡಿ ಹಾಕಿ, ಮೆಂತ್ಯ ಸೊಪ್ಪು ಮತ್ತೆ ಗೋಧಿ ಹಿಟ್ಟು ಮೊಸರಲ್ಲಿ ಕಲಿಸ್ಬೇಕು. ಎಣ್ಣೆ ಇದು ಹಾಕ್ಲಿಕ್ಕಿಲ್ಲ, ಎಣ್ಣೆ ಅಥವಾ ನೀರ್ ಹಾಕ್ಲಿಕ್ಕಿಲ್ಲ. ಕಲ್ಸಿಟ್ಟು ಅರ್ಧ ಗಂಟೆ ಇಂದ 3/4 ಗಂಟೆ ಇಡ್ಬೇಕು. ಮೇನ್ ಅಲ್ವಾ? ಮತ್ತೆ ನೀವು ಬೇಕಾದ್ರೆ ಲಟ್ಟಿಸ್ಕೊಂಡು ಮತ್ತೆ ಎರಡೂ ಸೈಡ್ ತುಪ್ಪ ಹಾಕೊಂಡು ಕಾಯಿಸ್ಬೇಕು. ಅದು ತುಪ್ಪ ಇದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ. ಸೂಪರ್. ಸೊ ಹಾಗಾಗಿ ವೀಕ್ಷಕರಿಗೆ ಗೊತ್ತಾಯ್ತು ಸ್ಪೀಡ್ ಆಗಿ ಮಾಡಬಹುದು ಅಂತ. ಹೌದು, 1/4 ಗಂಟೆ ಇಡಬೇಕು. ಓಕೆ, ಅದೊಂದು ಮೇನ್ ಅಲ್ವಾ? ಓಕೆ, ಮತ್ತೆ ನೀವು ಬೇಕಾದ್ರೆ ಲಟ್ಟಿಸ್ಕೊಂಡು ಮತ್ತೆ ಎರಡೂ ಸೈಡ್ ತುಪ್ಪ ಹಾಕೊಂಡು ಕಾಯಿಸ್ಬೇಕು. ಓಕೆ, ಅದು ತುಪ್ಪ ಇದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ. ಓಕೆ, ಸೂಪರ್. ಸೊ ಹಾಗಾಗಿ ವೀಕ್ಷಕರಿಗೆ ಗೊತ್ತಾಯ್ತು ಸ್ಪೀಡ್ ಆಗಿ ಮಾಡಬಹುದು ಅಂತ. ಹೌದು. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್. ಸೊ ವೀಕ್ಷಕರೇ, ನೀವು ನೋಡಿ ಆಯ್ತು, 2 ಡಿಶ್ ನಮ್ಮ ವಂದನ ಮೇಡಮ್ ಅವರು ಕಳಿಸ್ಕೊಟ್ರು. ಆ್ಯಂಡ್ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಸೊ ಸ್ಪಂದನ ಟಿಲ್ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್. ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ TV. ಬಾಯ್.